ಇಲ್ಲಿ ಶಿವನ ದೇವಸ್ಥಾನ ಇದೆ, ಆದರೆ ಪೂಜೆ ನಡೆಯುವುದಿಲ್ಲ. ಅಷ್ಟೇ ಯಾಕೆ, ಶಿವನಿಗೆ ಅರ್ಚಕನೂ ಇಲ್ಲ, ಗಂಧ ಪ್ರಸಾದದ ಸುವಾಸನೆಯೂ ಇಲ್ಲ. ಶ್ರದ್ಧಾ ಭಕ್ತಿಯಿಂದ ತುಂಬಿ ತುಳುಕಬೇಕಿದ್ದ ಈ ಮಂದಿರ ಭಯದ ಆಲಯವಾಗಿದೆ. ಒಂದು ವೇಳೆ ಈ ದೇವಾಲಯದಲ್ಲಿ ರಾತ್ರಿ ಇಡೀ ಯಾರಾದರೂ ಇರಬಯಸಬೇಕೆಂದು ಬಯಸಿದರೆ ಕಲ್ಲಾಗುತ್ತಾರೆಂಬ ಭಯ ಇಲ್ಲಿನ ಜನರಿಗಿದೆ. ಅಷ್ಟಕ್ಕೂ ಅನೇಕ ವಿಸ್ಮಯಗಳನ್ನು ಸೃಷ್ಟಿಸುವ ದೇವಾಲಯಗಳಿರುವ ನಮ್ಮ ಭೂಮಿಯಲ್ಲಿ ದೇವಾಲಯವನ್ನು ಕಂಡು ಹೆದರುತ್ತಾರೆ ಎಂದರೆ ಇದು ನಿಜಕ್ಕೂ ಅಚ್ಚರಿಯೇ ಸಹಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ನಿಗೂಢತೆಯನ್ನು ಸೃಷ್ಟಿಸುವ ಆ ದೇವಾಲಯ ಯಾವುದು ಎಂದು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ದೇವಾಲಯವೆಂದರೆ ಪ್ರೀತಿಯಿಂದ ಭಕ್ತಿಯಿಂದ ಜನರು ಭೇಟಿ ಕೊಡುತ್ತಾರೆ. ಆದರೆ ಈ ದೇಗುಲ ನೋಡಿದರೆ ಸಾಕು ಜನ ಭಯ ಬೀಳುತ್ತಾರೆ. ಇನ್ನು ಸೂರ್ಯ ಮುಳುಗುವ ಸಮಯ ಹತ್ತಿರವಾಗುತ್ತಿದ್ದಂತೆಯೇ ಮತ್ತೊಂದು ಭಯ ಹುಟ್ಟಿಕೊಳ್ಳಲು ಪ್ರಾರಂಭವಾಗುತ್ತದೆ. ಶಿವಾಲಯದ ಕಡೆ ಒಂದು ಪ್ರಾಣಿಯೂ ಸಹ ಓಡಾಡುವುದಿಲ್ಲ. ಬದಲಿಗೆ ಮಂದಿರ ಸುತ್ತ ಶಾಂತ ಮೌನ ಆವರಿಸಿಕೊಳ್ಳುತ್ತದೆ. ಅಂದ ಹಾಗೆ ಈ ದೇಗುಲ ಇರುವುದು ರಾಜಸ್ಥಾನದ ಬರ್ಮಾರ್ ಜಿಲ್ಲೆಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಹಾತ್ಮಾ ಗ್ರಾಮದ ಕಿರಾಡು ಎನ್ನುವ ಪ್ರದೇಶದಲ್ಲಿ. ಈ ದೇವಸ್ಥಾನಕ್ಕೆ ಬಂದವರನ್ನು ಕತ್ತಲಾಗುವ ಒಳಗೆ ಅಲ್ಲಿಂದ ತೆರಳುವಂತೆ ಸ್ಥಳೀಯರು ಹೇಳುತ್ತಾರಂತೆ. ಒಂದು ವೇಳೆ ಅದರ ಸುತ್ತಮುತ್ತಲಿರುವ ಸ್ಥಳವನ್ನು ತೋರಿಸಲು ಯಾರಲ್ಲಾದರೂ ಕೇಳಿದರೆ ಸಂಜೆಯವರೆಗೆ ಮಾತ್ರ ಅವರು ತೋರಿಸುತ್ತಾರಂತೆ. ಸಂಜೆಯಾದಂತೆ ಯಾರೊಬ್ಬರು ಅಲ್ಲಿ ಕಾಣುವುದಿಲ್ಲ. ಅಷ್ಟು ಹೆದರಿದ್ದಾರೆ ಈ ಪ್ರಾಂತದ ಜನ. ನಮಗೆ ಎಂತಹುದೇ ತೊಂದರೆಗಳು ಬಾರದಂತೆ ಆ ಭಗವಂತನು ನಮಗೆ ಸಹಾಯ ಮಾಡುತ್ತಾನೆಂದು ನಾವು ನಂಬಿದ್ದೇವೆ. ಅಂತಹ ನಂಬಿಕೆ ಇದ್ದರೂ ಆ ಪ್ರದೇಶದ ಜನರು ಹೆದರುವುದಾದರೂ ಏಕೆ ಎಂಬ ಅನುಮಾನ ಮೂಡುವುದು ಸಹಜ ಸ್ನೇಹಿತರೆ. ಐದು ದೇವಾಲಯಗಳ ಸಮೂಹವಾದ ಸೋಮೇಶ್ವರ ಗುಡಿ ವಿಶೇಷ ಆಕರ್ಷಣೆಯ ಕೇಂದ್ರವಾಗಿದೆ. ಈ 5ರಲ್ಲಿ ಪ್ರಸ್ತುತ ವಿಷ್ಣುವಿಗೆ ಅಂಕಿತವಾದ ಗುಡಿಯನ್ನು ಮಾತ್ರ ನೋಡಲು ಅವಕಾಶವಿದ್ದು, ಮಿಕ್ಕವೆಲ್ಲವೂ ಶಿವನಿಗೆ ಅಂಕಿತವಾಗಿವೆ. ಸಾವಿರಾರು ವರ್ಷ ಹಳೆಯ ದೇವಾಲಯವಾದರೂ ಇದು ಮೂಲೆ ಗುಂಪಾಗಿರುವ ದೇವಸ್ಥಾನ. ಆದರೆ ಇದಕ್ಕಿರುವ ಒಂದು ಅಸಾಧಾರಣ ವಿಶೇಷತೆ ಎಂದರೆ ಪ್ರವಾಸಿ ತಾಣವಾಗಿ ಪ್ರಸಿದ್ಧಿಯಾಗಿದೆ. ಆದರೆ ಈ ದೇವಸ್ಥಾನದಲ್ಲಿ ರಾತ್ರಿ ವೇಳೆ ವಿಚಿತ್ರವಾದ ಶಬ್ದಗಳು ಕೇಳಿ ಬರುತ್ತವೆಯಂತೆ. ಅದು ಎಲ್ಲಿಂದ ಬರುತ್ತದೆ, ಹೇಗೆ ಬರುತ್ತದೆ ಅನ್ನೋದು ಮಾತ್ರ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಅಷ್ಟೇ ಅಲ್ಲದೆ ಇಂತಹ ವಿಚಿತ್ರ ಘಟನೆಗಳು ಇವತ್ತಿಗೂ ಇಲ್ಲಿ ನಡೆಯುತ್ತಿದೆ. ಇದೇ ಕಾರಣಕ್ಕೆ ಈ ಪಾಳು ಬಿದ್ದ ಶಿವನ ಮಂದಿರ ಹತ್ತಿರ ಸುಳಿಯಲು ಭಯಪಡುತ್ತಾರೆ. ಅತ್ಯಂತ ಸುಂದರ ವಾಸ್ತುಶಿಲ್ಪ ಹೊಂದಿರುವ ಈ ದೇವಾಲಯವು ಕೆಟ್ಟ ಚಟಗಳನ್ನು ಓಡಿಸಿ ಮಹಿಳೆಯರನ್ನು ಆರಾಧಿಸುವ ದೇಗುಲ. ಒಂದು ಕಡೆ ಕಲ್ಲಾಗುತ್ತದೆ ಎನ್ನುವ ಭಯವಿದ್ದರೆ ಇನ್ನೊಂದು ಕಡೆ ಇಲ್ಲಿ ಕೇಳಿಬರುವ ಭಯಾನಕ ಸದ್ದು ಎಂತಹ ಎಂಟದೆ ಭಂಟನನ್ನು ಅರೆ ಕ್ಷಣ ಅಲ್ಲಿ ನಿಲ್ಲದಂತೆ ಮಾಡುತ್ತದೆಯಂತೆ. ಇದಕ್ಕೆ ಕಾರಣ ಈ ದೇವಾಲಯಕ್ಕೆ ತಟ್ಟಿರುವ ಶಾಪ. ರಾತ್ರಿ ಈ ಸ್ಥಳದಲ್ಲಿ ಯಾರೇ ಇದ್ದರೂ ಬೆಳಿಗ್ಗೆ ಎದ್ದಾಗ ಕಲ್ಲಾಗಿ ಬಿಡುತ್ತಾರೆಂಬ ಶಾಪ ಇದೆ. ಆದರೆ ಈ ಶಾಪಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಯಾವುದೇ ಶಾಸನವಾಗಲಿ ಕಥೆಯಾಗಲಿ ಅಥವಾ ಗ್ರಂಥದಲ್ಲಿ ಉಲ್ಲೇಖವೇ ಇಲ್ಲ. ಆದರೆ ಭಯ ಮಾತ್ರ ಇನ್ನೂ ಇಲ್ಲಿ ಕಾಡುತ್ತಾನೇ ಇದೆ. ರಾಜಸ್ಥಾನದ ಈ ದೇವಾಲಯಕ್ಕೆ ತಟ್ಟಿರುವ ಶಾಪ ಎಷ್ಟು ಪ್ರಬಲವಾಗಿದೆ ಎಂದರೆ, ರಾತ್ರಿ ಹೊತ್ತು ಈ ದೇವಾಲಯವನ್ನು ಪ್ರವೇಶಿಸಿ ಇಡೀ ರಾತ್ರಿ ಇರಬಯಸುವವರು ಕಲ್ಲಾಗುತ್ತಾರೆ. ಈ ದೇವಾಲಯಗಳಲ್ಲಿರುವ ಪ್ರದೇಶ ಎಷ್ಟು ಸುಂದರವಾಗಿದೆ ಎಂದರೆ ಇಲ್ಲಿ ಬಂದವರು ಇನ್ನೂ ಹೆಚ್ಚು ಕಾಲ ಇರಲು ಬಯಸುತ್ತಾರೆ. ಆದರೆ ರಾತ್ರಿಯ ಶಾಪದ ಬಗ್ಗೆ ಇರುವ ಮಾಹಿತಿ ಎಷ್ಟು ಪ್ರಬಲವಾಗಿದೆ ಎಂದರೆ ಯಾರೂ ರಾತ್ರಿ ಇಲ್ಲಿ ಉಳಿಯಲು ಪ್ರಯತ್ನ ಮಾಡುವುದಿಲ್ಲ.
ಅಷ್ಟೇ ಯಾಕೆ, ಈ ದೇವಾಲಯದ ಅಕ್ಕಪಕ್ಕ ಯಾವುದೇ ಗಿಡ ಮರಗಳಾಗಲಿ, ನೀರಿನ ಸೆಲೆಯಾಗಲಿ, ಮಾನವ ವಾಸಸ್ಥಳವಾಗಲಿ ಇಲ್ಲದೆ ಇರುವುದು ಮೊತ್ತ ಮೊದಲಿಗೆ ನಿಮ್ಮಲ್ಲಿ ಕುತೂಹಲ ಹುಟ್ಟಿಸುವ ಜೊತೆಗೆ ಭಯವನ್ನು ಕೂಡ ಹುಟ್ಟಿಸುತ್ತದೆ. ಇನ್ನು ಈ ದೇವಾಲಯದ ಆವರಣವನ್ನು ಪ್ರವೇಶಿಸಲು ದೊಡ್ಡದಾದ ಪ್ರವೇಶ ದ್ವಾರವನ್ನು ಸ್ಥಾಪಿಸಿದ್ದರೂ ಇದನ್ನು ಶತಮಾನಗಳ ಹಿಂದೆಯೇ ಬೀಗ ಹಾಕಲಾಗಿದೆ. ದೇವಾಲಯಕ್ಕೆ ಪ್ರವೇಶ ಪಡೆಯುವ ಬಯಸುವವರು ಪಕ್ಕದ ಚಿಕ್ಕ ದ್ವಾರದ ಮೂಲಕವೇ ಒಬ್ಬೊಬ್ಬರಾಗಿ ದೇವಾಲಯಕ್ಕೆ ಪ್ರವೇಶ ಪಡೆಯಲು ಬಯಸುವವರು ಪಕ್ಕದ ಚಿಕ್ಕ ದ್ವಾರದ ಮೂಲಕವೇ ಒಬ್ಬೊಬ್ಬರಾಗಿ ಪ್ರವೇಶಿಸಬೇಕು. ಪುರಾಣಗಳ ಪ್ರಕಾರ ಕಿರಾಡು ಹಿಂದೆ ಕಿರಾಡ್ ಕೋಟ್ ಎಂದು ಕರೆಯಲ್ಪಡುತ್ತಿತ್ತು. ಈ ಪ್ರದೇಶವನ್ನು 6ನೇ ಶತಮಾನದಿಂದ ರಾಜಪೂತ ವಂಶದ ಕಿರಾಡು ಮನೆತನದವರು ಆಳುತ್ತಿದ್ದರು. 11 ಮತ್ತು 12ನೇ ಶತಮಾನದಲ್ಲಿ ಈ ಆಳ್ವಿಕೆ ಸೋಮೇಶ್ವರ ರಾಜ್ಯದಾಗಿತ್ತು. ಈ ಪ್ರದೇಶದ ಜನರು ಶಿವಭಕ್ತರಾಗಿದ್ದು ಆ ಸಮಯದಲ್ಲಿ ಈ ಪ್ರದೇಶ ಸಮೃದ್ಧವಾಗಿತ್ತು. ಇದರ ಪರಿಣಾಮವಾಗಿ ಈ ಪ್ರದೇಶದಲ್ಲಿ ಹಲವಾರು ಶಿವಾಲಯಗಳು ನಿರ್ಮಾಣಗೊಂಡವು. ಸಾವಿರಾರು ವರ್ಷಗಳ ಹಳೆಯ ಕಿರಾಡು ದೇವಾಲಯ ಅಲ್ಲಿನ ಜನರಿಂದಲೇ ಮೂಲೆ ಗುಂಪಾಗಿರೋದೇ ಈ ದೇವಸ್ಥಾನ. ಆದರೆ ಅದಕ್ಕಿರುವ ಅಸಾಧಾರಣ ವಿಶೇಷತೆಯಿಂದಲೇ ಇಂದು ಈ ಪ್ರವಾಸಿ ತಾಣವಾಗಿ ಪ್ರಸಿದ್ಧಿಯಾಗಿದೆ. ಅಷ್ಟು ಭಯಭೀತೆ ಇದ್ದರೂ ಕೂಡ ಇಲ್ಲಿ ಸಾವಿರಾರು ಜನ ಪ್ರತಿದಿನ ಭೇಟಿ ಕೊಟ್ಟು ದಿನ ಮಾತ್ರ ಉಳಿದು ಸಂಜೆ ಆಗುವಂತೆಯೇ ತಮ್ಮ ಪ್ರದೇಶಕ್ಕೆ ವಾಪಸ್ಸಾಗುತ್ತಾರೆ. ಒಟ್ಟಿನಲ್ಲಿ ಕೆಲವು ರಹಸ್ಯಗಳು ನಂಬಲಾಗದಿದ್ದರೂ ತಳ್ಳಿ ಹಾಕುವಂತಿಲ್ಲ ಅನ್ನುವ ನಾಣ್ಣುಡಿಗೆ ಈ ಮಂದಿರ ಒಂದು ಅತ್ಯಂತ ಉದಾಹರಣೆಯಾಗಿದೆ. ಸಾವಿರಾರು ವರ್ಷಗಳ ಹಳೆಯದಾದ ರಾಜಸ್ಥಾನದ ಧೋಲ್ಪುರದ ಶಿವಾಲಯವು ನಿಗೂಢ ದೇವಸ್ಥಾನವೆಂದು ನಂಬಲಾಗಿದೆ. ಈ ನಿಗೂಢ ದೇವಾಲಯವನ್ನು ಅಚಲೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ಈ ಅಚಲೇಶ್ವರ ಮಹಾದೇವ ದೇವಸ್ಥಾನ ಕಾಡಿನ ನಡುವೆ ಇರುವುದರಿಂದ ಅತಿ ಕಡಿಮೆ ಜನ ಇಲ್ಲಿ ದರ್ಶನ ಪಡೆಯಲು ಬರುತ್ತಿದ್ದರು. ಆದರೆ ಕೆಲವು ದಿನಗಳ ನಂತರ ಈ ದೇವಸ್ಥಾನದ ಮಹಿಮೆ ಬಗ್ಗೆ ಜನರಿಗೆ ತಿಳಿದು ಜನರ ಸಂಖ್ಯೆಯು ತುಂಬನೇ ಆಗಿದೆ. ಅಚಲೇಶ್ವರ ಮಹಾದೇವ ದೇವಸ್ಥಾನದ ಶಿವಲಿಂಗವು ದಿನಕ್ಕೆ 3 ಬಾರಿ ಬಣ್ಣ ಬದಲಾಯಿಸುತ್ತದೆ. ದೇಶ ವಿದೇಶದಿಂದ ಬಂದಿರುವಂತಹ ವಿಜ್ಞಾನಿಗಳು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಮಾಡುತ್ತಿದ್ದಾರೆ. ಇದರ ರಹಸ್ಯವನ್ನು ಭೇದಿಸಲು ತುಂಬನೇ ಪ್ರಯತ್ನ ನಡೆಯುತ್ತಿದೆ. ಆದರೆ ಇಲ್ಲಿಯವರೆಗೂ ಯಾರಿಗೂ ಈ ವಿಚಿತ್ರ ಹಾಗೂ ವಿಸ್ಮಯದ ಬಗ್ಗೆ ದೃಢೀಕರಿಸಲು ಇನ್ನೂ ಸಾಧ್ಯವಾಗಿಲ್ಲ. ಬೆಳಿಗ್ಗೆ ಈ ಶಿವಲಿಂಗವು ಕೆಂಪು ಬಣ್ಣದಲ್ಲಿದ್ದರೆ ಮಧ್ಯಾಹ್ನದ ವೇಳೆಗೆ ಕೇಸರಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ನಂತರ ಸಾಯಂಕಾಲದ ಹೊತ್ತಿಗೆ ಶಿವಲಿಂಗದ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತದೆ ಸ್ನೇಹಿತರೆ. ಮತ್ತೆ ಬೆಳಗ್ಗೆ ಎದ್ದು ನೋಡಿದರೆ ಇದರ ಬಣ್ಣ ಕೆಂಪಾಗಿರುತ್ತದೆ. ಈ ದೇವಾಲಯವು ಅದ್ಭುತಗಳ ಆಗರ ಎನಿಸಿದೆ. ಈ ದೇವಾಲಯವನ್ನು 9ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು ಶಿವನ ಕಾಲ್ಬೆರಳಿನ ಗುರುತಿನಿಂದಾಗಿ ದೇವಾಲಯ ಕಟ್ಟಲ್ಪಟ್ಟಿದೆ. ನೈಸರ್ಗಿಕ ಶಿವಲಿಂಗವನ್ನು ಈ ದೇವಾಲಯ ಹೊಂದಿದೆ. ಇಲ್ಲಿ ಶಿವನ ಕಾಲ್ಬೆರಳಿಗೆ ಪೂಜೆಯನ್ನು ಮಾಡಲಾಗುತ್ತಿದ್ದು ಇದು ಅತ್ಯಂತ ವಿಶೇಷವಾಗಿದೆ. ಅಂತೆಯೇ ಸಂಪೂರ್ಣವಾಗಿ ಹಿತ್ತಾಳೆಯಿಂದ ಮಾಡಿದ ನಂದಿಯನ್ನು ಈ ದೇವಾಲಯ ಹೊಂದಿದೆ.